ದೇಶದಲ್ಲಿ ಸೋಂಕು ಹರಡಲು ಮುಖ್ಯ ಕಾರಣ ದೇಶದ ಪ್ರಧಾನಿ ಮಾಡಿದ ನಮಸ್ತೆ ಟ್ರಂಪ್ ಕಾರ್ಯಕ್ರಮ ಸೋಂಕಿಗೆ ಮೂಲ ಕಾರಣ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅಹಮದಾಬಾದ್ನಲ್ಲಿ ನಡೆದ ಕಾರ್ಯಕ್ರಮ ಇದಕ್ಕೆ ಮೂಲ ಕಾರಣವಾಗಿದೆ. ಈ ಕಾರ್ಯಕ್ರಮದ ಮೂಲಕ ಇಡೀ ದೇಶ ಈಗ ಕೊರೋನಾ ಸಂಕಷ್ಟಕ್ಕೆ ತುತ್ತಾಗಿದೆ. ಮಾಧ್ಯಮಗಳು ಈ ಒಂದು ವಿಚಾರವನ್ನು ಮುಚ್ಚಿಟ್ಟಿದೆ. ಈ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ತನಿಖೆ ನಡೆಸುವ ಅಗತ್ಯ ಇದೆ. ವೈರಸ್ ಅನ್ನು ಹಬ್ಬಲು ಮೂಲ ಕಾರಣ ದೇಶದ ಪ್ರಧಾನಿ ಮಾಡಿದ ಕಾರ್ಯಕ್ರಮ ಅಂತ ಹರೀಶ್ ಕುಮಾರ್ ಆರೋಪಿಸಿದ್ದಾರೆ. ಫೆಬ್ರವರಿ 24ಕ್ಕೆ ನಮಸ್ತೆ ಟ್ರಂಪ್ ಕಾರ್ಯಕ್ರಮ ಆಯಿತು. ನಮಸ್ತೆ ಟ್ರಂಪ್ ಕಾರ್ಯಕ್ರಮದಲ್ಲಿ 1,25,000 ಜನ ಸೇರಿದ್ರು ಅಹಮದಾಬಾದ್ನಲ್ಲಿ. ಅಮೆರಿಕದಲ್ಲಿ ಆಗಾಗಲೇ ಸ್ಪ್ರೆಡ್ ಆಗಿತ್ತು. 20,000 ಜನ ಅವರ ಸೆಕ್ಯೂರಿಟಿ ಮತ್ತು ವಿದೇಶಿಯರು ಬಂದಿದ್ದಾರೆ. ಬೇರೆ ಬೇರೆ ದೇಶಗಳಿಂದ ಮತ್ತು ಅಮೆರಿಕದಿಂದ ಸುಮಾರು 10,000ಕ್ಕೆ ಹೆಚ್ಚು ಜನ. ಇವತ್ತು ಅಹಮದಾಬಾದ್ನಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮದಿಂದಾಗಿ ಬಹುಶಃ ಅಹಮದಾಬಾದ್, ಗುಜರಾತ್, ಪಕ್ಕದಲ್ಲಿರುವಂತಹ ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಎಲ್ಲ ಬಾರ್ಡರಿಂಗ್ ಸ್ಟೇಟ್ಸ್, ಈ 4 ರಾಜ್ಯಗಳಲ್ಲಿ ಕೂಡ ಇಷ್ಟೊಂದು ಕರೋನಾ ಹಬ್ಬಲಿಕ್ಕೆ ಕಾರಣ ನಮಸ್ತೆ ಟ್ರಂಪ್ ಕಾರ್ಯಕ್ರಮ. ಮತ್ತು WHO ಇದನ್ನು ಸರಿಯಾಗಿ ಗಮನಿಸಿ ಇದರ ಯಾವ ಕಡೆಯಿಂದ ಎಲ್ಲೆಲ್ಲಿಂದ ಬಂದಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ WHO ನಮಗೆ ಅದನ್ನು ತಿಳಿಸುವಂತ ಕೆಲಸವನ್ನ ಮಾಡಬೇಕು ಅನ್ನುವಂತ ನಮ್ಮ ಬೇಡಿಕೆ.